वारजा खजल तिंता नहीं अंदा वारजा 5 ಗಂಟೆ ಕಂಜಿ ಬಡ್ನ ವಾರಜಾ ಕಂಜಿ 5 ಗಂಟೆ ಬಡ್ नहीं ಇಲ್ಲಿ ನೋಡಿ ಯಾರು ಅಂತ ನ್ಯೂ ಬೇಬಿ ಆ್ಯಂಡ್ ನ್ಯೂ ಮದರ್. ಸೊ ಇವತ್ತು ಬೆಳಿಗ್ಗೆ ಫುಲ್ ಬ್ಯುಸಿ ಆಯಿತಾ ನಾನು. ಹಾಗೆ ಈಗ ನಾನು ನಿಮಗೆ ಗುಡ್ ಆಫ್ಟರ್ನೂನ್ ಹೇಳ್ತಾ ಇದ್ದೇನೆ. ನಿಮ್ಮ ಪ್ರೀತಿ ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ನೋಡಿ ನಾನು ಇವತ್ತು ಬೆಳಿಗ್ಗೆ ಎದ್ದು 6 ಗಂಟೆಗೆ ಹೋಗಿ ನೋಡುವಾಗ ಕರು ಹಾಕಿ ಆಗಿದೆ. ನಿನ್ನೆ ರಾತ್ರಿ ನಾನು ನೋಡಿ ಎಲ್ಲ ಹೋದದ್ದು 11 ಗಂಟೆ ಆಗ್ತದೆ ಅಲ್ಲ ನಾವು ಮಾಮೂಲು ಮಲಗುವಾಗ. ಎಂಥ ಸಿಮ್ಟಮ್ಸ್ ಇರಲಿಲ್ಲ, ಆರಾಮ್ಸೆ ಮಲಗಿಕೊಂಡಿದ್ಲು. ಹಾಗೆ ಇನ್ನೂ 2 ದಿವಸ ಹೋಗ್ಬೋದು ಅಂತ ನಾನು ಅಷ್ಟಕ್ಕೆ ಅಂದ್ಕೊಂಡಿದ್ದೆ. ಬೆಳಿಗ್ಗೆ ನೋಡ್ತೇನೆ ಕಾರು ಓಡಾಡ್ತಾ ಉಂಟಲ್ಲಿ ನೋಡಿ. ಸೊ ಈಗ ಇವಳನ್ನು ನಾನು ಸ್ನಾನ ಮಾಡಿಸಲಿಕ್ಕೆ ಕರ್ಕೊಂಡು ಬಂದಿದ್ದೇನೆ. ನೋಡಿ ಬಿಸಿನೀರೆಲ್ಲ ತಂದಿಟ್ಟಿದ್ದೇನೆ, ಸ್ನಾನ ಎಲ್ಲ ಮಾಡಿಸಿ. ಅವಳು ಕಜಲಿ ತಿಂದಿದ್ದಾಳೆ ಕಾಣ್ತದೆ ನಾವು ನೋಡಿದ್ರೊಳಗೆ. ಹಾಗೆ ಕಜಲಿ ಇಲ್ಲ ಈಗ. ಇಷ್ಟು ಹೊತ್ತು ನಾನು ಕಾದದ್ದು ಅಂತ ಕಜಲಿ ಆಗ್ತಾಳೆ ಹೇಳಿ. ನೀರು ಕೊಂಡೆ ಎಂಚಾವು ಬರೇನೆ. ನಮ್ಮ ಕಿಟ್ಟುದೊಂದು ಅವಸ್ಥೆ ನೋಡಿ, ಎಂಥ ತಂಟೆ ಮಾಡುದು ಅಂತ ಹೇಳಿದರೆ ಅವಳಿಗೆ ಬಿಸ್ಕೆಟ್ ಹಾಕಬೇಕು ಅಂತ ನೋಡಿ ಬಂದು ನನಗೆ ಕಚ್ಚಿದು ನೋಡಿ, ಕಚ್ಚಿದು ನೋಡಿ, ಯಾರು ಕಚ್ಚುದು ಅದನ್ನ. ನಿಸರ್ಗ ನಿಸರ್ಗ ಏರು ನಿಸರ್ಗ ನಿಸರ್ಗ ಫ್ರೆಂಡ್ಸ್ ನೋಡಿ ನಮ್ಮ ಬಂಟಿ ಬೊಗಳ್ತಾ ಇದ್ದಾನೆ, ಯಾರು ಬರ್ತಾ ಇದ್ದಾರೆ ಅಂತ ನೋಡಿ. ನಿಮಗೆಲ್ಲ ಒಂದು ಸರ್ಪ್ರೈಸ್ ಉಂಟು ನೋಡಿ. ನಿಮಗೆ ಈಗ ಗೊತ್ತಾಗ್ತದೆ, ಕೆಲವೇ ನಿಮಿಷದಲ್ಲಿ ಒಬ್ಬರು ಸ್ಪೆಷಲ್ ಪರ್ಸನ್ ಬರ್ತಾರೆ ನಮ್ಮ ಮನೆಗೆ. ನನ್ನ ಮಗಳಿಗೆ ಇನ್ನು ಸ್ವಲ್ಪ ದಿವಸ ರಜೆ ಅಂತೆ, ಒಂದು 10 days ಏನೋ ಹಾಗೆ ಬಂದಿದ್ದಾಳೆ ವೆಕೇಷನ್ನಲ್ಲಿ. ನಮ್ಮ ಬಂಟಿಗೆ ನೋಡಿ ಖುಷಿಯೋ ಖುಷಿ, ಇನ್ನೊಂದು ಎಕ್ಸ್ಟ್ರಾ ಜನ ಆಯ್ತು ಅವನಿಗೆ ಅವನ ಸೇವೆ ಮಾಡಲಿಕ್ಕೆ ಅಂತ ಹೇಳಿ. ಫಸ್ಟಿಗೆ ಅವನಿಗೆ ಗುರ್ತ ಸಿಗ್ಲಿಲ್ಲ, ಈಗ ಗೊತ್ತಾಯ್ತು. ಇದೆಂತ ಗೊತ್ತುಂಟ ಫ್ರೆಂಡ್ಸ್, ನನ್ನ ಕರುಗಳಿಗೆ ಕಿವಿಗೆ ಇಯರ್ ಟ್ಯಾಗ್ ಹಾಕುದು ಆಧಾರ್ ಕಾರ್ಡ್ ಅಂತೆ ಅವರಿಗೆ. ಹಾಗೆ ನಮ್ಮ ಡಾಕ್ಟ್ರನ್ನು ಬರಲಿಕ್ಕೆ ಹೇಳಿದ್ದೇನೆ. ಹಾಗೆ ನೋಡಿ ನಾನು ಕಟ್ಟಿ ಹಾಕಿ ಈಗ ಅರ್ಜುನಿಗೆ ಒಂದು ಹಾಕ್ತಾ ಇದ್ದೇವೆ. ನೋಡಿ ಆಯ್ತಾ ಹೇಗೆಲ್ಲ ಅವರು ಇದು ಮಾಡ್ತಾರೆ, ಹೆದರ್ತಾರೆ ಅಂತ. ಪಾಪ ಅದು ನೋವಾಗ್ತದೆ ಅಂತೆ, ಬಟ್ ರಕ್ತ ಎಲ್ಲ ಬರುದಿಲ್ಲ, ಅದು ಮೂಗು ಚುಚ್ಚಿದ ಹಾಗೆ ನಮಗೆ. ನಾಳೊಂದು ಬಣ್ಣ ಏನು ಇವ್ರು ದೂರ ಪೋಲಿಗಳು ಪಣ್ಣದ ಎಲ್ಲಮ್ಮ ಕೈ ಓಳ್ ಕಟ್ಟೋಣ ಇದಕ್ಕೆ ಕರ್ತ ಇಡ್ಬಂಗ ಎಂತನೇ ಬುಡಡೇನು ಓಹೋ ಅವ್ವ ಬನ ಪಾಪನ್ ಓ ಈ ಮರಕ್ಕೆ ಮರಕ್ಕೆ ನೀ ಮರಕ್ಕೆ ಎಡ್ಡೆ ಹಾ ಬೇ ಬಂಗ ಅಪಣಾವಿ ಇದೇ ಕಂಜಿಲೆಗೆ ಒಂದು ಅಂತ ಕಕೊಂಡಲ್ಲ ಅವು ಬೇ ಎಂತ
Oh, sida ini oh na goto tang open. ಅವತ್ತು ಗಂಟಿದ್ದು ನಿಮಗೆ ಬಿಚಾರ ಬಂಗ ಅವ ಅಂದಕ ಭಾರಿ ಬಂದು Ada pujo dah. ಅದೇ ನಾವು ಏನಿರ್ತದೆ ಸುನಾ ಗುಡ್ಡೆಗೆ ಹೋಗೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವು ಫಸ್ಟ್ ಟೈಮ್ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಕೂಡ ನಮ್ಮದು ಒಳ್ಳೆ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ ಅಂತೂ ಫುಲ್ ಬ್ಯುಸಿ ಇದ್ದ ಕಾರಣ ತುಂಬ ನನಗೆ ಮಾತಾಡಲಿಕ್ಕೆ ಆಗಲಿಲ್ಲ ನಿಮ್ಮೊಟ್ಟಿಗೆ ಸಾರಿ ಫಾರ್ ದ್ಯಾಟ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್